Hello, Namaskara, Matarigla. Welcome back to the channel. Star Night 2024 Part 1 video Nikul already tootaru. Aitu Nikul Kunal Ganja Valan tuyaru. Ini Part 2 video Star Night gittina center of attraction guest and panoli avu Sharanya Shetty tooparu. Yan mastu delay malpuji begane tochpave. Anchane last video la yanu kelavonji movies da trailer or teaser whatever it is tochpade ee video la undu. Unen mata inku tunaga alpakulondu ye papa ee movies mata release apuni ani ye patu pen feel ಆವದಿತ್ತು ಸೊ ಡಿಲೇ ಮಲ್ಪುನ್ ಬೊಚ್ಚಿ ರಪಕ ಇನಿತ ವಿಡಿಯೋನು ಶುರು ಮಲ್ಪುಗ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾವು ಯಾರು ಇವತ್ತು ಇಲ್ಲಿಗೆ ಅತಿಥಿಗಳಲ್ಲ, ಯಾಕಂದ್ರೆ ನಾವೆಲ್ಲರೂ ಇದೇ ಊರವರಾದ್ರಿಂದ ನಾವು ಅತಿಥಿಗಳಲ್ಲ, ನಿಮ್ಮವರೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವೆಲ್ಲರೂ ಸೇರ್ಕೊಂಡು ರಾಣಿ ಅಂತ ಒಂದು ಸಿನಿಮಾನ ರೆಡಿ ಮಾಡಿದ್ವಿ. ಇದೇ ಬರುವ ಸೆಪ್ಟೆಂಬರ್ 12ನೇ ತಾರೀಕಿಗೆ ರಾಣಿ ರಿಲೀಸ್ ಆಗ್ತಾ ಇದೆ. ಇದೊಂದು ಎಲ್ಲ ಕುಟುಂಬ ಸಮೇತ ಕೂತ್ಕೊಂಡು ನೋಡುವಂಥ ಸಿನಿಮಾ. ಹಾಗೆ ಆಕ್ಷನ್, ಫೈಟ್, ಡೈಲಾಗ್ಸ್ ಬೇಕು ಅನ್ನೋ ಹುಡುಗರಿಗೆ, ಕಾಮಿಡಿ ಬೇಕು ಅನ್ನೋರಿಗೆ, ಫ್ಯಾಮಿಲಿ ಇಮೋಷನ್ಸ್ ಬೇಕು ಅನ್ನೋರಿಗೆ, ಈ ಎಲ್ಲ ಮಿಕ್ಸರ್ ಆಫ್ ಇಮೋಷನ್ಸ್ ಇರುವಂತ ರಾಣಿ ಸಿನಿಮಾ. ರಾಘವ ಅನ್ನೋ ವಿಭೂತಿ ಅಳಿಸಿ ರಾಣಿ ಅನ್ನೋ ತಿಲಕ ಇಟ್ಟಾಗಿತ್ತು. ಪ್ರತಿನಿತ್ಯವೂ ಕೂಡ ಮನೋರಂಜನೆಯನ್ನ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರಿಗೂ ನೀಡ್ತಾ ಇರುವಂತಹ ಕಿರಣ್ ರಾಜ್ ಅವರಿಗೆ ಕದ್ರಿ ಕ್ರಿಕೆಟರ್ಸ್ ರಿಜಿಸ್ಟರ್ಡ್ ಹಾಗೆ ಕದ್ರಿಕಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರಿನ ಕಲಾಭಿಮಾನಿಗಳ ಪರವಾಗಿ ನಮ್ಮ ಹೃದಯಾತರಾಳದ ಕೃತಜ್ಞತೆಗಳನ್ನ, ಅದೇ ರೀತಿಯಾಗಿ ನಮ್ಮ ಅಭಿನಂದನೆಗಳನ್ನ, ಹಾಗೆ ರಾಣಿ ದ ರೂಲರ್ ಇದು ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ರೂಲರ್ ಆಗಿ ಹೊರಹೊಮ್ಮಲಿ ಅಂತ ನಾವು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ವಿ. ಸಿನಿಮಾ ಮುಖಾಂತರ ಎಲ್ರಿಗೂ ಮತ್ತಷ್ಟು ಭೇಟಿ ಆಗ್ತಾ ಇದ್ದಾರೆ. ಈಗಾಗಲೇ ಸಿನಿಮಾ ಹಿಟ್ ಆಗಿ ಥಿಯೇಟರ್ ಅಲ್ಲಿ ನಡೀತಾ ಇದೆ. ಕೃಷ್ಣಂ ಪ್ರಣಯ ಸಖಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಟಿಸಿರುವಂತಹ ಈ ಸಿನಿಮಾ ಯಶಸ್ಸು ಸಿನಿಮಾ ಮಂದಿರದಲ್ಲಿ ಅವರು ಆಚರಿಸ್ತಾ ಇದ್ದಾರೆ. ಆ ಯಶಸ್ಸನ್ನ ಆಚರಿಸೋದಕ್ಕೆ ನಮ್ಮ ಜೊತೆಗೆ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ಆನ್ ಸ್ಟೇಜ್ ಶರಣ್ಯ ಶೆಟ್ಟಿ. ಬೆವರ್ತಾ ಇದೆ ಅಂತ ಸ್ವಲ್ಪ ಒಂದು ಇವರಿರೋದು ಸ್ಟೇಜ್ ಅಲ್ಲಿ, ಇನ್ನೊಂದು ವೆರಿ ಹಾರ್ಡ್ ವರ್ಕಿಂಗ್ ಹುಡುಗರು ಎಲ್ಲರೂ. 15 ವರ್ಷದ ಸ್ಟಾರ್ ನೈಟ್ ದ ವಿಡಿಯೋ ಎರ್ನಾಳ ಫೋನ್ ಉಂಡಕ್ಕೆ ಎಂಡ ಒಂಜಿನ ತಿಕ್ಕ ನಾಡ ಇನ್ನಿತ ಶರಣ್ಯನ ಡಾನ್ಸ್ ದ ವಿಡಿಯೋ ಉಂಡ ಬಂಡ ಮಾತಾಡದ ವಿಡಿಯೋ ಉಂಟು. ಸ್ಪೆಷಲಿ ಸಾಹಿತ್ಯ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಸಾಹಿತ್ಯ ಆಗಿ ನಮ್ಮೆಲ್ಲರನ್ನ
ರಂಜಿಸಿ 2022ರಲ್ಲಿ ಬೆಸ್ಟ್ ಡೆಬ್ಯೂಟೆಂಟ್ ಇನ್ ದ ಲೀಡಿಂಗ್ ರೋಲ್ ಸೈಮಾ ಅವಾರ್ಡ್ಸ್ ನ ಪಡ್ಕೊಂಡಿರುವಂತಹ ಶರಣ್ಯ ಶೆಟ್ಟಿ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಸೊ ನಾನು ಮಾತಾಡೋದಕ್ಕಿಂತ ನೀವು ಮಾತಾಡಿದ್ರೆ ಚಂದ ಅನ್ಸುತ್ತೆ, ಯಾಕಂದ್ರೆ ಹುಡುಗರೆಲ್ಲರ ಕಾಯ್ತಾ ಇದ್ದಾರೆ. ಅವನಂತೂ ವಿಡಿಯೋ ರೆಕಾರ್ಡಿಂಗ್ ಇಟ್ಟು ಸ್ಪೇಸ್ ಖಾಲಿಯಾಗಿ ಸ್ಟೋರೇಜ್ ಎಲ್ಲ ಮುಗಿದ್ರೂ ಪರವಾಗಿಲ್ಲ, ಬೇರೆ ಯಾರ್ದಾದ್ರೂ ಫೋಟೋ ತಗೋತೀನಿ ಅಂತ ನಿಂತ್ಕೊಂಡಿದ್ದಾರೆ. ನಮಸ್ಕಾರ ಕೂಡ್ಲ ಹಂಚೋಲ್ಲಾರು. ಕೂಡ್ಲಾಗೆ ಬಂತು ಮಸ್ತ್ ಖುಷಿ ಅಣ್ಣ, ನಿಜವಾಗ್ಲೂ ತುಂಬಾ 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 ಖುಷಿ ಆಯ್ತು. ಇಲ್ಲಿ ಡ್ಯಾನ್ಸ್ ಮಾಡಿದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು. ಅಂಡ್ ನನ್ಗೆ ಯಾರನ್ನ ಕ್ವೆಶನ್ ಕೇಳಿದ್ರೆ ಕಲೆಗೂ ಮತ್ತೆ ಸಂಸ್ಕೃತಿ ಅಂದ್ರೆ ಏನು ಅಂತ, ಒಂದಿನ ಕೂಡ್ಲಕ್ ಬಂದು ನೋಡಿ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಕಲ್ಚರಲಿ ರಿಚ್. ಇಡೀ ಕರ್ನಾಟಕದಲ್ಲಿ ಎಲ್ಲಿ ನಮ್ಮ ಕೂಡ್ಲ ಬಗ್ಗೆ ಹೇಳಿದ್ರು, ನಮ್ಮ ಕಲ್ಚರ್ ಬಗ್ಗೆ ಹೇಳಿದ್ರು ಒಂದು ಇತಿಹಾಸನೇ ಸೃಷ್ಟಿ ಮಾಡುತ್ತೆ. ಇಡೀ ಕರ್ನಾಟಕನೇ ತಿರುಗಿ ನೋಡೋ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅಂದ್ರೆ ಅದು ಕೂಡ್ಲ ಇಂದ ಮಾತ್ರ ಸಾಧ್ಯ. ಅಂಡ್ ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಹೋದಂತ ಒಂದೊಂದು ಪ್ರೊಸೆಷನ್ ಎಷ್ಟು ಅಮೇಸಿಂಗ್ ಆಗಿತ್ತು ನಿಜವಾಗ್ಲು. ಅಂಡ್ ಎಲ್ಲೇ ಹೋದ್ರು ಕೂಡ್ಲದ ಪೊನ್ನು, ನಮ್ಮ ಸೌತ್ ಇಂಡಿಯನ್ ಹುಡುಗಿ ಅಂದಾಗ ಒಂಥರ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಕೇಳಿಸ್ತಿಲ್ಲ ನನಗೆ. ಸೊ ಎಲ್ಲೇ ಹೋದ್ರು ಕೂಡ್ಲದ ಪೊನ್ನು ಅದೆಲ್ಲ ಹೇಳಿದಾಗ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ರಿಗೂ ಸಿಗಲ್ಲ ಈ ಅದೃಷ್ಟ, ಈ ಒಂದು ರೂಟ್ಸ್ ಇಟ್ಕೊಂಡು ಹುಟ್ಟಕ್ಕೆ. ದೈವದ ಮಕ್ಕಳಂತಾನೆ ಹೇಳ್ಬೋದು ನಾವೆಲ್ಲ. ಅದು ನಮ್ಗೊಂಥರ ನಮ್ ಸ್ಟ್ರೆಂತ್, ನಾವೇನಾದ್ರೂ ನಮ್ ದೈವನ ನೆನ್ಸ್ಕೊಳ್ಳೋಂತ ಸ್ಟ್ರೆಂತ್ ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ಅದು ದೈವದಿಂದನೇ ಅಂತಾನೆ ಹೇಳ್ಬೋದು. ಸೊ ಈ ತರದೊಂದು ರೂಟ್ಸ್, ಹಾಗೆ ಒಂದು ಹೆಣ್ಮಕ್ಳು ಹುಟ್ಟಿದ್ರೆ ತುಂಬಾ ಖುಷಿ ಪಡೋದು ಅದು ಕೂಡ್ಲದಲ್ಲೇನೆ ನಿಜವಾಗ್ಲು. ಸೊ ಈ ಒಂದು ನಾಡಿನಲ್ಲಿ ಒಂದು ರೂಟ್ ಇಟ್ಕೊಂಡು ಬೆಳೆದಿರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ. ಅಂಡ್ ನಮ್ಮ ಸಿನಿಮಾ ಕೃಷ್ಣಂ ಪ್ರಣಯ ಸಖಿಗೆ ನೋಡಿ, ಅದನ್ನೇ ಹೇಳೋದು ಮತ್ತೆ, ನಮ್ಮ ಸಿನಿಮಾ ಕೃಷ್ಣಂ ಪ್ರಣಯ ಸಖಿಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ. ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ತಾ ಇದ್ದಾರೆ. ಹಾಗೆ ದ್ವಾಪರ ದಾಟುತ್ತಾ ಈ ಕೃಷ್ಣ ಜನ್ಮಾಷ್ಟಮಿ ದಿವಸ ಎಲ್ಲರೂ ಇಲ್ಲಿ ಹೇಗೆ ನೃತ್ಯ ಮಾಡಿದ್ರು ಅಷ್ಟೇ ಸೆಲೆಬ್ರೇಷನ್ ಆಗಿ ಥಿಯೇಟರ್ ಓಡ್ತಾ ಇದೆ. ಸೊ ನೀವೆಲ್ಲರೂ ಫ್ಯಾಮಿಲಿ ಸಮೇತ ನಮ್ಮ ಸಿನಿಮಾನ ನೋಡಿ ನಮ್ಮ ಈ ಕೂಡ್ಲದ ಪೊನ್ನುಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ആണുലകാർ പണ്ണി നടത്താൻ ആർക്കൊണ്ടൊരു കുಡ್ಲದ പൊണ്ണು എനിക്കില്ലാത്ത ಪ್ರೆಷರ್ ಓವಾಂಡಲ ಮಲ್ಲಜ್ಜಿ ಮಾರ ಕುಡ್ಲದ ಪೊಣ್ಣಾಂಡ ಯಾವ ಒಂದು ಇಲ್ಲ. ಅಟ್ಲೀಸ್ಟ್ ಮಾಮಿಗ್ಲ ಮರ್ಮಳೆಗ್ಲ ಪಾತ್ರ ಅಟ್ಲೀಸ್ಟ್ ಒಂದು ಭಾಷೆ ಗೊತ್ತಾಗುತ್ತೆ. 8 ಜನ ರೆಡಿ ಇಲ್ಲ ಇರ್ತದೆ ಕೈದಿರ್ಪ್ಲೆ, ಸುಮಾರು ಜನ ಕೈದಿರ್ತಿದ್ದೇವೆ. ಅಣ್ಣ ಕೈ ತೋಜೊಂದಿಜ್ಜಿ ಕೈ ಕಿಸತಿಲ್ಲ ತೋಚೋಡು ಅಣ್ಣ ನಿಗ್ಲೆಗ್ಲ ಆಸೆ ಉಂಟು. ಓಕೆ, ಜಸ್ಟ್ ಬಿಕಾಸ್ ಯು ಆರ್ ಹಿಯರ್ ಅಂಡ್ ವಿ ವಾಂಟ್ ಟು ಮೇಕ್ ಇಟ್ ಸ್ಪೆಷಲ್. ಈಗಾಗಲೇ ಇಲ್ಲಿದ್ದೀರಾ ಕೃಷ್ಣಂ ಪ್ರಣಯ ಸಖಿ. ಇಲ್ಲಿರುವಂತ ಎಷ್ಟೋ ಜನ ಹುಡುಗರು ಮನೆಯಲ್ಲಿ ಗೊತ್ತಿಲ್ಲದೆ ಅವರು ಮಿರರ್ ಮುಂದೆ ಅದನ್ನ ಪ್ರಾಕ್ಟೀಸ್ ಮಾಡಿ, ಡಾನ್ಸ್ ಮಾಡಿ, ರೀಲ್ಸ್ ಮಾಡ್ಬೇಕಾ ಬೇಡ ಅಂತ ಡಿಸೈಡ್ ಮಾಡಿ ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಒಂದು 5 ಜನ ಹುಡುಗರಿಗೆ ಮಾತ್ರ ಈ ಅವಕಾಶ. ಕರೆಕ್ಟ್ ಡಾನ್ಸ್ ಮಾಡ್ಬೇರೆ ಗೊತ್ತುಕೊಡು. ಒಂದು 5 ಜನ ಆಣಲೆಗೆ 5 ಜನ ಪೊಣ್ಣುಲೆಗೆ ಅವಕಾಶ. ಫಸ್ಟ್ 5 ಜನ ಏರ್ ಬರ್ಪೇರೆ. ಭರತರಿಗೆ ಜೋರ್ದು ಕೈ ತಾಟಿ ಬರಡೆ. ಭರತರಿಗೆ ಮದುವೆ ಆಯ್ತಾನೆ ಅಂಚಾರ್ ಧೈರ್ಯ ಬತ್ತಿ ನೀತೆ ತೆಲ್ತಿನ ಪೂರ ಮದುವೆ ಆಯ್ತಿನ ಅಂಜೋಲ್ ಪಂಡಾಕ್ಲಿ ಬೇಜಾರು ತೆಲ್ತೀನಿ. ಎಂಕ್ಲಿಗೆ ಮುಂಚೆ ಮಂತರ ಆಗುಜ ತಾನೆ ಎಂಕ್ಲಿಗೆ ಮದುವೆ ಆಯ್ತಾನೆ ಬರ ಆಗುಜಿ ಅಂದ್ರೆ. ಓಕೆ ರೆಡಿ, ಜೋರಾದ ಚಪ್ಪಾಳೆ ಬರ್ಬೋದು ಎಲ್ಲರಿಗೂ. ಅರೆ ಪಾಪ ಟೆನ್ಷನ್ ದಾಲೇಜಿದಾನೆ ಸರ್. ಹೆಜ್ಜೆ ಸರ್, ಯಾರು ಮಸ್ತ್ ಕಡೆ ಡ್ಯಾನ್ಸ್ ಮಾಡ್ತಿದ್ದೆ. ಪೂರ ಲೆಗ್ಲಿಗೆ ಇತ್ತು ಜನ ಮಾಡೋದು ಕೀಚಿ ಗೊತ್ತಾಯ್ಲಿ. ಮಸ್ತ್ ಡ್ಯಾನ್ಸ್ ಮಾಡ್ತಿದ್ದೆ, ಮಸ್ತ್ ಖುಷಿ ಆಗುದುಂಟು. ಲೈನ್ ನೋಡ್ತೀವಿ ಆಡ್ಕೊಂಡ ಒಂದು ಗಂಡ ಒಂದು ಇರುತ್ತೆ 6 ಜನ ಮಲ್ಲಿತಿ ಲಾಸ್ಟ್ಗೆ ಇಂಚಿಗೆ ಬರ್ತೇವೆ.
ಆವೆಲ್ಲ ಬೋರ್ಡ್ ಹಿಂದಿಗೆ ಊಡ್ ಹೋಗ್ತಾರ ತಂಜಾರ್ ಬಣ್ಣಿ ಹೊಂಡ ಸರ್ ಮಸ್ತ್ ಕಡೆ ನಲ್ತಿದೆ ಅಂಡ ಈತ್ ಜನ ಒಪ್ಪಿರೋದು ಗೊತ್ತಿದ್ದಾನೆ ಯಾರು ಹೊರ್ತಿ ಎಂದಿನಿ ನನ್ನ ಮೂಲ್ತನಾಗ ಮಸ್ತ್ ಜನ ಇರುತ್ತೆ ಸರ್ ಬಟ್ ವಾಟ್ ಎವರ್ ಇಟ್ ಇಸ್ ಈತ್ ಆಂಜೋಲ್ ಆಣುಪ್ಪನಾಗ ಒರಿಯೇ ಬತ್ತದ ಮಂತಿನ ಪರ್ಫಾರ್ಮೆನ್ಸ್ ಬಹುಶಃ ಸೂಪರ್ ಪರ್ಫಾರ್ಮೆನ್ಸ್ ಅದು ಕೃಷ್ಣ ಪ್ರಣಯ ಎನಿವೇಸ್ ಅವರು ಕೃಷ್ಣಂ ಪ್ರಣಯ ಸಖಿ ಅಂತ ಹೇಳ್ಬಿಟ್ಟು ಕೃಷ್ಣ ತರ ಇಲ್ಲಿ ಡಾನ್ಸ್ ಮಾಡ್ಬಿಟ್ರು ಒಬ್ಬೆ ಚೆನ್ನಾಗಿ ಮಾಡಿದ್ರಿ. ಅಂಡ್ ಕದ್ರಿ ಕ್ರಿಕೆಟರ್ಸ್ ಅವ್ರಿಗೆ ನನ್ನ ಇಲ್ಲಿ ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಅವ್ರು ಫಸ್ಟ್ ಬರಕ್ಕೆ ಹೇಳಿದಾಗ ನಿಜವಾಗ್ಲೂ ಬೇಡ ಅನ್ನಕ್ ಭಯ ಆಯ್ತು, ಅಜ್ಜ ಬೇರೆ ನೋಡ್ತಾ ಇರ್ತಾನೆ ಆಗ್ಬೇಕು ಅಂತ. ಸೊ ಅಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬಂದೆ. ಸೊ ತುಂಬಾ ಖುಷಿ ಇದೆ ಇಲ್ಲಿಗೆ ಬಂದಿದ್ದು, ಈ ಸ್ಟೇಜ್ ಮೇಲೆ ಬಂದಿದ್ದು. ಸೊ ತುಂಬಾ ರೆಸ್ಪೆಕ್ಟ್ ಇದೆ ನಂಗೆ ಈ ಸ್ಟೇಜ್ ಮೇಲೆ. ಅದಕ್ಕೆ ಇವತ್ತು ಚಪ್ಪಲಿ ಕೂಡ ಹಾಕೊಂಡ್ ಬಂದಿದ್ದು. ಮುಂದಿನ ಸಿನಿಮಾಗಳು ಇನ್ನೂ 2-3 ಇದೆ, ಕತೆಗಳು ಕೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ಆದಷ್ಟು ಬೇಗ ಇನ್ನೂ ಒಳ್ಳೆ ಪ್ರಾಜೆಕ್ಟ್ ಸಮೇತ ಬರ್ತೀನಿ. ಸೊ ನಿಮ್ಮೆಲ್ರಿಗೂ ಎಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲೆ ಪ್ರೀತಿ ಇದೆಯೋ ಅಷ್ಟೇ ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಸ್ವಲ್ಪ ಹೊತ್ತು ನೀವು ನಮ್ಮ ಜೊತೆಗೆ ಇರಬೇಕು. ವಿಲ್ ಕಾಲ್ ಯು ಬ್ಯಾಕ್ ಒನ್ಸ್ ಅಗೇನ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಶರಣ್ಯ ಅವರಿಗೆ. ನಾನು ಫೋಟೋ ಪ್ಲೇ ಊರು ಫ್ಯಾಮಿಲಿ ಫೋಟೋ ಧ್ವಜ ಕಾರ್ಯಕ್ರಮ ನಾನು ಧ್ವಜ ನನ್ನ ಪ್ರೀತಿಯ ಮಣಿಕಾಂತ್ ಕದ್ರಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಮಣಿ ಸರ್ ನನಗೆ ಒಂದು 15 ವರ್ಷದಿಂದ ಪರಿಚಯ. ಒಂದು 3-4 ಸಲ ಕರೆದಿದ್ದುಂಟು, ಡೇಟ್ಸ್ ಕ್ಲಾಶ್ ಆಗಿ ಬರೋಕ್ಕಾಗಿರ್ಲಿಲ್ಲ. ಈ ವರ್ಷ ನಿಮ್ಮ ಮುಂದೆ ಇಲ್ಲಿ ಬಂದು ನಿಂತಿದ್ದೀನಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂಡ್ ಇಂಡಸ್ಟ್ರಿಯಲ್ಲಿ ನೀವು ನೋಡಿದ ಹಾಗೆ ಹೀರೋ ಎಂಟ್ರಿ ಸಾಂಗ್ಸ್ ಬಹಳ ಹಾಡಿದ್ದೀನಿ ನಾನು. ಅದೇ ಒಂದು 2 ಹಾಡು ಇವತ್ತು ನಿಮ್ಮ ಮುಂದೆ ಹಾಡ್ತಾ ಇದ್ದೀನಿ. ಸುದೀಪ್ ಅವ್ರಿಗೆ ಹಾಡಿದ ಒಂದು ಹಾಡು, ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಕೂಡ ಹಾಡಿದ ಒಂದು ಹಾಡು, ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಅಲ್ಲಿ ಹಾಡಿದು ನಿಮ್ಮ ಮುಂದೆ ಹಾಡ್ತಾ ಇದ್ದೀನಿ. ಹೋಪ್ ಯು ಆಲ್ ವಿಲ್ ಲೈಕ್ ದಿಸ್.
ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ 15ನೇ ವರ್ಷದ ಅದ್ದೂರಿಯ ಸ್ಟಾರ್ ನೈಟ್ ಕಾರ್ಯಕ್ರಮ. ನಿಮ್ಮೆಲ್ಲರ ಚಪ್ಪಾಳೆ ಅಭಿನಂದನೆಗಳು ಸಲ್ಲಬೇಕು. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂತಹ ಕರ್ನಾಟಕ ಕಂಡಂತಹ ಹೆಮ್ಮೆಯ ಕಲಾವಿದರು, ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದು ನಮಗೆ ಸಂತಸವನ್ನ ತಂದಿದ್ದೀರಾ. ಈ ಸಂದರ್ಭದಲ್ಲಿ ಸೇರಿರುವ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಹೃದಯಾಂತರಾಳದ ಕೃತಜ್ಞತೆಗಳನ್ನ ನಿಮಗೆ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಕ್ರಿಕೆಟ್ಗೂ ನಮಗೂ ಒಂದು ಚಿಕ್ಕ ನಂಟಿದೆ. ನಮ್ದು ಮಣಿ ಸರ್ ಈ ಗ್ರೌಂಡ್ ಅಲ್ಲಿ ಚಿಕ್ಕ ವಯಸ್ಸಿಂದ ಬಹಳ ಕ್ರಿಕೆಟ್ ಆಡಿದ್ದಾರೆ ಅಂತ ಹೇಳ್ತಾ ಇದ್ರು. ನಮ್ದು ಮ್ಯೂಸಿಷಿಯನ್ಸ್ ಒಂದು ಟೀಮ್ ಇದೆ ನೋಡಿ. ಕರ್ನಾಟಕದ ಇಬ್ರು ಹ್ಯಾಪನಿಂಗ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಓಪನಿಂಗ್ ಬೌಲರ್ಸ್. ಆಕ್ಚುಲಿ ಮಣಿ ಸರ್ ಲೆಫ್ಟ್ ಆರ್ಮ್ ಮೀಡಿಯಂ ಪೇಸರು, ಅನೂಪ್ ಸರ್ ಹಾಗೆ ರೈಟ್ ಆರ್ಮ್ ಮೀಡಿಯಂ ಪೇಸರು. ಸಿಕ್ಕಾಪಟ್ಟೆ ವಿಕೆಟ್ಸ್ ತಗೊಂಡಿದ್ದಾರೆ ನಮ್ಮ ಟೀಮ್ಗೆ. ಅವ್ರಿಗೊಂದು ಜೋರ ಚಪ್ಪಳ ಬರಲಿ. ಕ್ರಿಕೆಟರ್ಸ್ ಆರ್ಗನೈಸ್ ಮಾಡಿರೋ ಈವೆಂಟ್ಗೆ ನಾವು ಕ್ರಿಕೆಟರ್ಸ್ ಆಗಿ ಕೂಡ ಈವೆಂಟ್ಗೆ ಬಂದಿದ್ದೀವಿ ಅಂತ ಹೇಳಿ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮಣಿ ಸರ್ಗೆ ಈ ಗ್ರೌಂಡ್ ಅಲ್ಲಿ ಅಷ್ಟೆಲ್ಲ ಎಕ್ಸ್ಪರ್ಟೀಸ್ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಒಂದು ನಿದರ್ಶನ, ಒಂದು ಜೀವಂತ ಉದಾಹರಣೆ. ಅವು ಮಣಿಕಾಂತ್ ಕದ್ರಿ ಪದ್ಮಶ್ರೀ ಕಲಾಯಿಮಾಮಣಿ ಡಾಕ್ಟರ್ ಗೋಪಾಲನಾಥ್ ಕದ್ರಿ ಮೊರೇನಿ ಕೊಟ್ಟರು ನೆನವರಿಕೆ ಬಂದದ್ದು 6 ಕೋಟಿ ನೆಚ್ಚಿನ ಕೊಡುಗೆದಾರನ್ನ ಬಳುವಳಿದಾದವನ್ನೇ ದುಬ್ಬಕರೊಂದು ಆತ್ಮಹತ್ಯೆ ಅರ್ಣವರ್ಗ ಕಾರ್ಯಕ್ರಮ ಗ್ರ್ಯಾಂಡ್ ಆಗಿ ಆವಡಿದ್ದಾರೆ. ಪ್ರತಿ ಸರ್ತಿನ ಐಕ್ ಬೋರ್ಡ್ ಆಗಿ ನೆಚ್ಚಿನ ವ್ಯವಸ್ಥೆ ಮಂತು ಬಂದರೆ ಕೊಡರ ಕದ್ರಿ ಅಂಚಿನ ಕೂಟದ ಮಾತನ್ನ ಪರವಾದನೆಗೆ ಸೊಮ್ಮ ಸಂದಾಯ ಮಾತಾಡೋದು. ಥ್ಯಾಂಕ್ ಯು ವೆರಿ ಮಚ್ ಮಣಿ ಅಣ್ಣ ಅಂಡ್ ಥ್ಯಾಂಕ್ ಯು ಅನೂಪ್ ಸರ್, ಥ್ಯಾಂಕ್ ಯು ವಾಸರಾಜ್ ಅವರೇ, ಥ್ಯಾಂಕ್ ಯು ವಾಸಶ್ರೀ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಪದಾರ್ಥಕ್ಕೆ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಬೇಕಾಯ್ತಾ? ವೇದಿಕೆ ಕೊರ್ನೈಕ್ ಖಂಡಿತವಾದ ಜಾಸ್ತಿ ಬರ್ತದೆ ತುಜಿ. ಸೆಪ್ಟೆಂಬರ್ 17 ತಾರೀಕಿಗೆ ನಮ್ಮ ಕೈಜಿಗ ಸಿನಿಮಾ ಬಿಡುಗಡೆ ಆಗುಂಡು. ನಾನು ಮಸ್ತ್ ಖುಷಿತ ವಿಚಾರದ ಬಂಡ ಬರ್ಸ ಬರ್ತನ ಶುಭ ಲಕ್ಷಣ ಅದೇ ಎಡ್ಡ ಲಕ್ಷಣ. ಸೊ ಎಂಕಲ್ನ ಟ್ರೈಲರ್ ಪ್ಲೇ ಆನಾಗ ಒಂದು ಬರ್ಸ ಬರ್ತನ. ಸೊ ಎಂಗ್ಲಿಗೆ ಮಸ್ತ್ ಖುಷಿದ ವಿಚಾರ ಆಂಡಲ ಜನಕ್ಕೆ ತಗೊಂಡೊಳ್ಳಿರಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವೇದಿಕೆ ಕೊರ್ನೈಕ್ ಎಂಕಲ್ನ ಡೈರೆಕ್ಟರ್ ಒಳ್ಳಿರಿ ಸುಮನ್ ಸುವರ್ಣ ಬಂದು ಹೊಸತು ನಮ್ಮ ಕುಡ್ಲದ ನಿಜವನೇ. ಸೊ ಹಾಗಾಗಿ ನಿಕಲ್ನ ಆಶೀರ್ವಾದ ಬೋಡು ಅಂಚೆನೆ ಶರತ್ ಸರ್ ಎಂಕಲ್ನ ಪ್ರೊಡ್ಯೂಸರ್ ಒಂದೊಂದು ಊರ್ದ ಕುಮ್ಮತ್ತಿನ ಸಿನಿಮಾ ನಮ್ಮ ಊರ್ದ ಕುಲದ ಗೆಂದಾಣ ಅಂದಾಣ ಕುಡ್ಲದ ಶಕ್ತಿದ ಅದನ್ನು ಇಡೀ ಕರ್ನಾಟಕ ಗೊತ್ತಾಗ ಆಗ್ಲಿಕ್ಕೆ ಜೋರ್ದ ಕೈತಾಡಿ ಮಾಡಿ ಇಡೀ ಚಿತ್ರ ತಂಡಗೆ ಈ ಸಿನಿಮಾ ತಂಡ ಸ್ಟೇಜ್ ಉಪ್ಪುಲಕನೆ ಕುಡೊಂಜಿ ಸಿನಿಮಾ ತಂಡ ನಮ್ಮೊಟ್ಟಿಗೆ ಸೇರೊಂದು ಅನಾರ್ಕಲಿ ಹರ್ಷಿತ್ ಅಂಚನಕಲ ಎಡಿ ತಂಡ ಮಧುರ ಹರ್ಷಿತ್ ವಾತ್ಸಲ್ಯ ಮಕ್ಕಳು ಮಾತೆಲ್ಲ ವೇದಿಕೆಗೆ ಮುಖ್ಯವಾದ ಪಾತ್ರ ಅವು ಪಾಸ ಒಂದು ಪುರಾಣ ಎಲ್ಲ ತೂಪು ಸೇರು ಪಂಡ ಅವು ಐದಾದಿಗೆ ಬಂದು ತೂಪ ನಮ್ಮ ಗಮ್ಮತ್ತನ್ನು ಪಡಪ ಹಿಡಿದ್ಬೇಕು ಬಾಕಿದ ವೇಷದಲ್ಲಿ ಪಾಡ ಈ ಸರ್ತಿ ಅನಾರ್ಕಲಿಯೇ ಮಲ್ಲ ವೇಷ ಹಿಡಿದ್ಲ ಅವು ಮಾತನ್ನೆಲ್ಲ ಒಂಜಿ ಗಮನ ಸೆಳೆಯೊಂದುಂಡು ಅಂಚಿನ ಚಿತ್ರ ತಂಡ ಮಕ್ಕಳು ಇವರ ಜೋರದ ಕೈತಾಟಿ ಬರಡು ದಯ ಬಂದಾಗ ತುಳು ಭಾಷೆದ ಮಿತ್ರ ಅಭಿಮಾನ ಮೋಕೆ ಇದ್ದ ಸಿನಿಮಾನ ಮೊದಲಿಗೆ ತುಂಬುದು ಗೆಂದರು ಬಂದಿನ ಆಸೆ ಇದ್ದರು ಮಧುರ ವಾತ್ಸಲ್ಯ ಅಂಚನೆ ಹರ್ಷಿತ್ ವೇದಿಕೆಗಳು ಬೈದುಪ್ಪೇರು ಮಾತಿಲ್ಲ ಟಾಕೀಸ್ ಆಲ್ರೆಡಿ ಅಂಚಾದೆ ಫುಲ್ ಆತಿ ನನ್ನ ಗುಡನ ಬರ್ಪರಕ್ಕೆ ಸುರ್ಕಾಗಿ ಉಡಲಯ ಮಂಜುನಾಥನ ಸ್ವಾಮಿನ ಪಾದಗಡ್ಡ ಬರೋದು ಕದ್ರಿ ಕ್ರಿಕೆಟರ್ಸ್ ಸ್ಟೇಜ್ ಕೊರ್ನಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ಮೋಸ್ಟ್ ಮಾತ ಥಿಯೇಟರ್ ಎಲ್ಲ ಹೌಸ್ಫುಲ್ പോകുന്നുണ്ട് ತುಳು ಪಿಕ್ಚರ್ ಆಲ್ಮೋಸ್ಟ್ ಮಾತೆಲ್ಲ ತಗೊಂಡು ಬೈದಾರೆ ಅನಾರ್ಕಲಿ ದದನ ಒಂಜಿ ಬೇತೆ ಡಿಫ್ರೆಂಟ್ ಟೈಮ್ ಅಲ್ಲ.
ಸೊ ನಿಖಿಲ್ ಚೇಂಜಸ್ ಬೋರ್ಡ್ ದಾದಕ್ಕೆ ಏನಾರ ಎಲ್ಲೇ ಮಟ್ಟ ಟ್ರೈ ಮಾಡ್ತಾ ಸೊ ಆಲ್ಮೋಸ್ಟ್ ಎಡ್ಡ ಪ್ರತಿಕ್ರಿಯೆ ಎಡ್ಡ ರೆಸ್ಪಾನ್ಸ್ ಬರೋದುಂಟು ಸೊ ಏರ ಮಾತ ನನ್ನ ತೂತುಚರ ಏನ ಸ್ವರ ಓಡೆ ಮುಟ್ಟಕ್ಕೆ ಏನೊಂದುಂಡ ಏರ ಮಾತ ನನ್ನ ಪಿಕ್ಚರ್ ತೂತುಚರ ದಯದೀದು ತುಳು ಭಾಷದ ತುಳು ಪಿಕ್ಚರ್ ಅನಾರ್ಕಲಿನ ಥಿಯೇಟರ್ ಬದ ತೂಲೆ ಬಂದಿ ನಿಖಿಲ್ ಪರ್ಪುನ ಬುರ್ದು ತೋಜಂಡ ಈ ಗಂಗಸರ ಮಿನಿ ಬುರ್ದು ತೋಜಂಡ ಎಲ್ಲ ಕೊಡು ನಿಕ್ಕು 90 ಡಿಡಿ ಪ್ರೊಡಕ್ಷನ್ಸ್ Mr. Dolphy ನಿರ್ಮಾಣ